ರಾಷ್ಟ್ರಮಟ್ಟದ ಈಜು ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದಿರುವ ನಾಗರಾಜ್ ಕಾರ್ವಿ ಅವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ರಾಷ್ಟ್ರೀಯ ದಾಖಲೆ ನಿರ್ಮಿಸಲು ಹೊರಟಿದ್ದಾರೆ. ಡಿಸೆಂಬರ್ 18ರಂದು ಮಂಗಳೂರಿನ ತಣ್ಣೀರುಬಾವಿಯ ಅರಬ್ಬಿ ಸಮುದ್ರದಲ್ಲಿ 1 ಕಿಲೋಮೀಟರ್ ದೂರವನ್ನು ಪದ್ಮಾಸನ ಹಾಕಿ ಕಾಲಿಗೆ ಸರಪಳಿ ಬಿಗಿದ್ದು ಬ್ರೆಸ್ಟ್ ಸ್ಟ್ರೋಕ್ನಲ್ಲಿ ಈಜಲಿದ್ದಾರೆ. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನಾಗರಾಜ್ ಕಾರ್ವಿ ಅವರು, ನಾನು ಪದವೀಧರ ಪ್ರಾಥಮಿಕ ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದು, ಕಳೆದ ಜನವರಿಯಲ್ಲಿ ಗುಜರಾತಿನ ವಡೋದರದಲ್ಲಿ ನಡೆದ ರಾಷ್ಟ್ರಮಟ್ಟದ ಈಜು ಸ್ಪರ್ಧೆಯಲ್ಲಿ 2 ಚಿನ್ನದ ಪದಕ ಮತ್ತು 1 ಕಂಚಿನ ಪದಕವನ್ನು ಪಡೆದಿದ್ದೇನೆ. ಇದರಿಂದ ಪ್ರೇರಣೆಗೊಂಡು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ರಾಷ್ಟ್ರೀಯ ದಾಖಲೆ ನಿರ್ಮಿಸುವ ಸಲುವಾಗಿ ಈಜು ಗುರುಗಳಾದ ಬಿಕೆ ನಾಯ್ಕ್ ಅವರ ಮಾರ್ಗದರ್ಶನದಲ್ಲಿ ಸರ್ವ ಇಲಾಖಾಧಿಕಾರಿಗಳ ಸಹಕಾರದೊಂದಿಗೆ ಡಿಸೆಂಬರ್ 18ರಂದು ಬೆಳಗ್ಗೆ 8 ಗಂಟೆಗೆ ಮಂಗಳೂರಿನ ತಣ್ಣೀರುಬಾವಿಯ ಅರಬ್ಬಿ ಸಮುದ್ರದಲ್ಲಿ ಬ್ರೆಸ್ಟ್ ಸ್ಟ್ರೋಕ್ನಲ್ಲಿ ಈಜಲಿದ್ದೇನೆ. ಈ ದಾಖಲೆಯ ಸಮಯದಲ್ಲಿ ಹರಸಿ ಆಶೀರ್ವದಿಸಿ ಎಂದು ಹೇಳಿದರು. ಕಳೆದ ಜನವರಿಯಲ್ಲಿ ಅಂದರೆ 2020ರ ಜನವರಿಯಲ್ಲಿ ಗುಜರಾತ್ನ ವಡೋದರದಲ್ಲಿ ಮಾಸ್ಟರ್ಸ್ ಫೆಡರೇಷನ್ ಅವರ ಒಂದು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇತ್ತು. ಅದರಲ್ಲಿ ನಾನು ಭಾಗವಹಿಸಿದ್ದೆ. ಅದರಲ್ಲಿ 2 ಚಿನ್ನದ ಪದಕ ಮತ್ತು 1 ಕಂಚಿನ ಪದಕ ಸಿಕ್ಕಿತು. ಇದು ಏನಾದರೂ ಒಂದು ಹೊಸ ಅಚೀವ್ಮೆಂಟ್ ಮಾಡಲಿಕ್ಕೆ ಒಂದು ಪ್ರೇರಣೆ ಕೊಡ್ತು. ಸಾಮಾನ್ಯವಾಗಿ ಈ ಪದ್ಮಾಸನವನ್ನು ಹಾಕಿ ಅಂಗಾತ ಮಲಗಿ ಕೆಲವರು ಸ್ವಲ್ಪ ಶವಾಸನದ ಹಾಗೆ ಮಾಡ್ತಾರೆ, ಮತ್ತು ಸ್ವಲ್ಪ ಈಜಲಿಕ್ಕೆ ಪ್ರಯತ್ನ ಪಡ್ತಾರೆ ಬ್ಯಾಕ್ ಸ್ಟ್ರೋಕಲ್ಲಿ. ಅಲ್ಲಿ ಸ್ವಲ್ಪ ಸುಲಭ ಆಗ್ತದೆ, ಯಾಕೆಂತ ಹೇಳಿದರೆ ನಮ್ಮ ದೇಹ ಈ ರೀತಿಯಲ್ಲಿ ಮಲಗಿಕೊಂಡಾಗ ಬೆಂಡ್ ಆಗುವುದಿಲ್ಲ. ಆದರೆ ಕೌಚಿ ಮಲಗಿದಾಗ ನಮ್ಮ ಸೊಂಟ ಬೆಂಡಾಗಿ ಹಿಂದುಗಡೆಯ ಪೋರ್ಷನ್ ಭಾರವಾಗಿ ಕೆಳಗೆ ಹೋಗುವ ಸಾಧ್ಯತೆ ಇರ್ತದೆ. ಅದನ್ನು ನಾನು ಮನಗೊಂಡು ನಾನು ಕೌಚಿಯೇ ಮಾಡುವ, ಅದನ್ನೇ ಪ್ರಾಕ್ಟೀಸ್ ಮಾಡುವ ಅಂತ ಹೇಳಿ ಸುಮಾರು 1.5 ವರ್ಷದಿಂದ ಪ್ರಾಕ್ಟೀಸ್ ಮಾಡಿದೆ. ಆಮೇಲೆ ಕಳೆದ 1.5 ತಿಂಗಳಿನಿಂದ ತಣ್ಣೀರುಬಾವಿ ಬೀಚಿನಲ್ಲಿ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಬಂದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಈಜು ತರಬೇತಿದಾರರಾದ ಬಿಕೆ ನಾಯ್ಕ್, ಶಿವಾನಂದ್ ಗಟ್ಟಿ, ಲೋಕರಾಜ್, ಅಶೋಕ್ ಉಪಸ್ಥಿತರಿದ್ದರು.